ಹಾಗೂ ವಿಶ್ವಾಸ ದ್ರೋಹ ಮಾಡಿದ್ದಾರೆ. ಸುಮಾರು 50 ವರ್ಷಗಳ ರಾಜಕೀಯ ಜೀವನದಲ್ಲಿ 49 ವರ್ಷಗಳ ಕಾಲ ಪಕ್ಷ ಹಾಗೂ ಸರ್ಕಾರದಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಕೇಂದ್ರ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, AICC ಜನರಲ್ ಸೆಕ್ರೆಟರಿ ಆಗಿ ಇಡೀ ಜೀವನ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷದ ಶಕ್ತಿಯಿಂದ ಅಧಿಕಾರವನ್ನು ಅನುಭವಿಸಿದ್ದಾರೆ. ಕೇವಲ ಹೋದ ಬಾರಿ ರಾಜ್ಯಸಭೆ ಕೊಡಲಿಲ್ಲ, ಮತ್ತೆ ವಿರೋಧ ಪಕ್ಷ ನಾಯಕರಾಗಿ ರಾಜ್ಯಸಭೆಯಲ್ಲಿ ಕೊಡಲಿಲ್ಲ ಒಂದೇ ಒಂದು ವಿಚಾರ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಹಾಗೂ ನಮ್ಮ ನಾಯಕರನ್ನು ಆರೋಪ ಮಾಡಿದ್ದಾರೆ. ದೇಶದಲ್ಲಿ ಹಲವಾರು ಸಮಸ್ಯೆಗಳು ಇವೆ. ಬೆಲೆ ಏರಿಕೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಸಮಾಜವಂತೂ ಹೊಡೆಯುವಂತಹ ಕೆಲವು ಘಟನೆಗಳಾಗಿರ್ಬೋದು. ಇಂಥ ಸಂದರ್ಭದಲ್ಲಿ ಪಕ್ಷನ ಬಿಟ್ಟು ಪಲಾಯನವಾದ ಮಾಡಿದ್ದಾರೆ. ಆಜಾದ್ ಅವರು ಐವತ್ತು ವರ್ಷಗಳಲ್ಲಿ ಎಲ್ಲ ಹುದ್ದೆಗಳನ್ನು ಅನುಭವಿಸ್ತಾರೆ. ಮುಖ್ಯಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ ಎಲ್ಲ. ಇವತ್ತು ಕೆಲವರ ಕಾಣದ ಕೈಗಳ ಗುಲಾಮರಾಗಿದ್ದಾರೆ. ಅವರ ಹೇಳಿಕೆಯಿಂದ ಇಡೀ ದೇಶದ ಕಾಂಗ್ರೆಸ್ನ ಕಾರ್ಯಕರ್ತರು ನೊಂದಿದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿಯವರು ವಿದೇಶ ಪ್ರವಾಸದಲ್ಲಿರುವಾಗ ಇಂತಹ ಹೇಳಿಕೆಗಳು ಇದೊಂದು ದುರ್ದೈವದ ಸಂಗತಿ. ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದೆ, 135 ವರ್ಷಗಳ ಇತಿಹಾಸ ಇದೆ. ನೂರಾರು ಗುಲಾಮರನ್ನು ತಯಾರು ಮಾಡುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾವ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟರು? 4ನೇ ತಾರೀಕು ದೇಶದಲ್ಲಿ ಬೆಲೆ ಏರಿಕೆ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ಡೆಲ್ಲಿಯಲ್ಲಿ ಹಮ್ಮಿಕೊಂಡಿದ್ರು. ಅದೇ ರೀತಿ 7ನೇ ತಾರೀಕಿಂದ ಇಡೀ ದೇಶಾದ್ಯಂತ ಭಾರತ್ ಜೋಡೋ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ. 3,000 ಕಿಲೋಮೀಟರ್ ಕೂಡ ಪಾದಯಾತ್ರೆ ಕಾರ್ಯಕ್ರಮ, ಅದರಲ್ಲೂ ಕೂಡ ಗುಲಾಂ ನಬಿ ಆಜಾದ್ ಕೂಡ ಅದರಲ್ಲಿ ಭಾಗಿಯಾಗಲಿದ್ರು. 15 ದಿವಸ ಹಿಂದೆ ಸ್ವಾತಂತ್ರ್ಯದ 75ನೇ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಫ್ಲಾಗ್ ಹಿಡ್ಕೊಂಡು ರಾಹುಲ್ ಗಾಂಧಿ ಜೊತೆ ನಡಿಗೆ ಕೂಡ ಮಾಡಿದ್ರು. ಕೇವಲ 10 ದಿನಗಳಲ್ಲಿ ಯಾಕೆ ಈ ಥರ ಬದಲಾವಣೆ ಆಯಿತು? ಅದಕ್ಕೆ ಹೇಳಿದೆ, ಕಾಣದ ಕೈಗಳು, ಕಾಣದ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಏನು ಬಿಜೆಪಿ ಸರ್ಕಾರ ಪದ್ಮಭೂಷಣ್ ಕೊಟ್ಟ ನಂತರ ಸಾಕಷ್ಟು ಬದಲಾವಣೆಗಳು ಆಗಿದೆ ಗುಲಾಂ ನಬಿ ಆಜಾದ್ ಮೇಲೆ. ಆ ಹಿನ್ನೆಲೆಯಲ್ಲಿ ಈ ವಿಚಾರದಲ್ಲಿ ಇಂಥ ಹೇಳಿಕೆಗಳಿಂದ ಜನ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಇವ್ರ ಮೇಲೆ ಸಾಕಷ್ಟು ನೊಂದಿದ್ದಾರೆ. ಇಡೀ ಜೀವನ ಅಧಿಕಾರದಲ್ಲಿದ್ದಂತಹ ಆಜಾದ್ ಅವರು ಕೇವಲ ಒಬ್ಬ ರಾಜ್ಯಸಭೆ ಕೊಡಲಿಲ್ಲ, ವಿರೋಧ ಪಕ್ಷ ನಾಯಕ ಸ್ಥಾನ ಕೊಡಲಿಲ್ಲ ಅಂತ ಇವತ್ತು ನೇರವಾಗಿ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಲೆ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಇವತ್ತು ಏನು ದೇಶದಲ್ಲಿ ಬಿಜೆಪಿ ವಿರುದ್ಧ ಜನ ಭ್ರಮನಿಷ್ಠರಾಗಿದ್ದಾರೆ, ಬೆಲೆ ಏರಿಕೆ ಇರ್ಬೋದು, ಬೇರೆ ವಿಚಾರಗಳಿರ್ಬೋದು, ಅಭಿವೃದ್ಧಿ ವಿಚಾರ ಇರ್ಬೋದು, ಯುವಕರ ಉದ್ಯೋಗ ಸಮಸ್ಯೆ ಇರ್ಬೋದು, ಎಲ್ಲ ವಿಚಾರ ತಗೊಂಡು ಕಾಂಗ್ರೆಸ್ ಪಕ್ಷ ಬೀದಿಗೆ ಬಂದ ಹೊರಟ ಸಂದರ್ಭದಲ್ಲಿ ಇವರು ಪಕ್ಷವನ್ನು ತಿಳಿಸಿದ್ದಾರೆ. ಆದರೆ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತಾರೆ. ಬರುವಂಥ 2024ರಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ವಿಚಾರಧಾರೆಗಳಿಗೆ ಶಕ್ತಿ ಕೊಡ್ತಾರೆ. 24ರಲ್ಲಿ ಮತ್ತೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಈ ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರುತ್ತೆ ಅಂತ ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ. ಎರಡನೇ ವಿಚಾರವಾಗಿ, ಈಗ ಇವತ್ತು ಕೂಡ ಪತ್ರಿಕೆಯಲ್ಲಿ ಬಂದಿದೆ, ಈ ಸರ್ಕಾರ
ಎಲ್ಲಿಗೆ ಹೋಗ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನ ಅನಾಥರಾಗಿಬಿಟ್ಟಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕೆಂಪಣ್ಣವರಿಗಾಗಲೇ ಆರೋಪ ಮಾಡಿದರು, 40% ಬಗ್ಗೆ ಆರೋಪ ಮಾಡಿದರು. ಪ್ರಧಾನಮಂತ್ರಿಗೆ ಪತ್ರ ಬರೆದ್ರು, 2 ವರ್ಷ ಆಗ್ತಾ ಇದೆ, ಇಲ್ಲಿವರೆಗೂ ಯಾವುದೇ ಒಂದು ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಯಾವುದೇ ಮಾಹಿತಿ ಇಲ್ಲ. ಇನ್ನೊಂದು ಪತ್ರವನ್ನು ನಮ್ಮ ರಿಕಗ್ನೈಸ್ ಅನ್ಎಡೆಡ್ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಲೋಕೇಶ್ ಅಧ್ಯಕ್ಷರು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಪರ್ಮಿಷನ್ ಕೊಡೋಕ್ಕೆ, NOC ಕೊಡೋಕ್ಕೆ ಈ ಸರ್ಕಾರದಲ್ಲಿ 40% ಕಮಿಷನ್ ಕೇಳ್ತಾರಂತಹ ಪತ್ರವನ್ನು ಈಗಾಗಲೇ ಬರೆದಿದ್ದಾರೆ. ನರೇಂದ್ರ ಮೋದಿ ನಾ ಖಾವುಂಗ ನಾ ಖಾನೆ ದೂಂಗ ಏನು ಹೇಳ್ತಾನೆ ಬಂದಿದ್ದಾರೆ. 2 ವರ್ಷ ಆಯಿತು. ಕೆಂಪಣ್ಣ ಪತ್ರ ಬರೆದು ಇವತ್ತು ಒಂದು ಎನ್ಕ್ವೈರಿ ಮಾಡಲಿಲ್ಲ, ಒಂದು ತನಿಖೆ ಮಾಡಲಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನರೇಂದ್ರ ಮೋದಿಯವರು ಅವರ್ ಗೌರ್ಮೆಂಟ್ ಇಸ್ ಬಿಗ್ ದ ಡಿಫ್ರೆನ್ಸ್ ಅಂತ ಹೇಳುತ್ತಾ ನರೇಂದ್ರ ಮೋದಿಯವರು CBI, ED, IT ಮಾಹಿತಿ ಕೊಟ್ಟು ಎನ್ಕ್ವೈರಿ ಮಾಡ್ತಾರಂತ 2 ವರ್ಷ ಕಳೆದಿದೆ, ಆಗಲಿಲ್ಲ. ಪಾಪ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೋಬೇಕಾಯಿತು. ಅವರ ಪಕ್ಷದ ಕಾರ್ಯಕರ್ತರು ನೇರವಾಗಿ ಈಶ್ವರಪ್ಪನ ಮೇಲೆ ಆರೋಪ ಮಾಡಿದರು. ಅವರೇ ಕಾರಣ ಅಂತ ಹೇಳಿದ್ರು. ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ವಿ. ಕರಪ್ಷನ್ ಚೇಂಜಸ್ ಫ್ರೇಮ್ ಮಾಡಿ ಹೇಳಿದ್ರು, ಅದೇನು ಮಾಡಲಿಲ್ಲ. ನಮ್ಮ ಒತ್ತಾಯದ ಮೇರೆಗೆ ರಾಜೀನಾಮೆ ತಗೊಂಡು ಇತಿಹಾಸದಲ್ಲಿ ಇಷ್ಟು ಬೇಗ B ರಿಪೋರ್ಟ್ ಯಾವತ್ತೂ ಬಹುಶಃ ಈ ದೇಶದಲ್ಲೆಲ್ಲೂ ಕೂಡ ಆಗಿಲ್ಲ. ಇವತ್ತು ಇನ್ನೊಂದು ಘಟನೆ. ಇವತ್ತು ನಮ್ಮ ಅಸೋಸಿಯೇಷನ್ ಅವರು ಪತ್ರ ಬರೆದಿದ್ದಾರೆ. ಇದನ್ನು ನಾವು ನೋಡಬೇಕು ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ ಅಂತ. ಇವತ್ತು ಅದರಿಂದ ಜನ ಈ ಸರ್ಕಾರ ಭ್ರಮಿಸಲಾಗಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಭ್ರಷ್ಟಾಚಾರ ಉದಯ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಎಡವಿದೆ. ನಮ್ಮ ಬೇಡಿಕೆ ಹೈಕೋರ್ಟಿನ ಜಡ್ಜ್ ಮೂಲಕ ತನಿಖೆ ಆಗಬೇಕು ಅಂತ ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರ ಎಲ್ಲಿ ಹೋಗಿದ್ದೆ, ಯಾರು ಹೋಗ್ತಾ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರ ಜೀವಂತವಾಗಿಲ್ಲ. ಇವತ್ತು ಜನ ಈ ಸರ್ಕಾರ ಭ್ರಮನಿಸಲಾಗಿದ್ದಾರೆ. ಇದ್ರ ಮೇಲೆ ಕೂಡಲೇ ಹೈಕೋರ್ಟ್ ಜಡ್ಜ್ ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. 40% ಹೇಳಿದ್ರೆ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಜನ ಪ್ರಸ್ತಾವನೆ ಮಾಡಿದ್ದಾರೆ. ಚಾನ್ಸೇ ಇಲ್ಲ, 40% ಕೊಟ್ಟೆ ಕೆಲಸ ಏನ್ ಮಾಡೋಕ್ಕಾಗುತ್ತೆ? ಬರೀ ಅದಲ್ಲ, ಪರ್ಸೆಂಟೇಜ್ ಇದೆ. ಅದು ಯಾವಾಗಲೂ ಇತ್ತು. ಸರ್ಕಾರ ಆಯಾ ಸರ್ಕಾರ ಇವತ್ತು ಸರ್ಕಾರದ ಮುಂದೇನು ಇರುತ್ತೆ, ಅದನ್ನ ತಪ್ಸಕ್ಕಾಗಲ್ಲ. ಆದ್ರೆ ಅದ್ರ ಮಿನಿಮಮ್ ಪರ್ಸೆಂಟೇಜ್ ಇದೆ, ಅದನ್ನ ನಾವು ಹೇಳಕ್ ಬರಲ್ಲ ಎಷ್ಟು ಅಂತೇಳಿ. ಅದು 40 ಇಲ್ಲ ಅಂತ ಹೇಳಿ ಯಾರು ಕಾಂಟ್ರಾಕ್ಟರ್ ಅಸೋಸಿಯೇಷನ್, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನೋಡಿ, ಈ ವಿಚಾರ ಪಬ್ಲಿಕ್ ಡೊಮೈನ್ಗೆ ಬಂದಾಗಿದೆ. ಈ ದೇಶದ ಪ್ರಧಾನಮಂತ್ರಿ ಯಾವ ಭಾಷಣ ಮಾಡ್ತಾರೆ, ನಾ ಖಾವುಂಗ ನಾ ಖಾನೆ ದೂಂಗ, ಭ್ರಷ್ಟಾಚಾರನ ಸಂಪೂರ್ಣ ಮುಗಿಸಿದೀನಿ ಹೇಳಂತ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೀತಾರೆ. ಪತ್ರ ಬಂದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಧರ್ಮ ಕರ್ತವ್ಯ ಅದ್ರ ಮೇಲೆ ಎನ್ಕ್ವೈರಿ ಮಾಡಬೇಕಂತ 2 ವರ್ಷ ಕಳೆದಿದೆ. ಒಂದೇ ಒಂದು ಚಕಾರ ಒಂದು ವಿಚಾರ ಹೇಳಿಲ್ಲ. ಮತ್ತೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಹೌದು ವಿರೋಧ ಪಕ್ಷದವರ ಹತ್ರ ಹೋಗ್ತಾರೆ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ಸಮರ್ಥನೆ ಮಾಡ್ಕೊಳ್ತಾರಲ್ಲ. ಈ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಯಾಕೆ ನಿಮ್ಗೆ ಹೆದರಿಕೆ ಇದೆ ಹೇಳಿ? ಹೈಕೋರ್ಟ್ ಜಡ್ಜಿಂದ ಎನ್ಕ್ವೈರಿ ಮಾಡಲಿ, ಏನು ತೊಂದರೆ ಆಗಿದೆ ಇವ್ರಿಗೆ? ಇವತ್ತು 2ನೇ ಹಗರಣ ಬಂದಿದೆ. ಅಸೋಸಿಯೇಷನ್ ಅವರು ಹೇಳಿದ್ದಾರೆ NOC ಕೊಡೋಕ್ಕೆ, ರಿಕಗ್ನೇಷನ್ ಕೊಡೋಕ್ಕೆ 40% ಕಮಿಷನ್ ಕೇಳ್ತಾ ಅಂತ. ಇದೇನು, ಇದಕ್ಕೆ ಅರ್ಥ ಇದೆಯಾ ಈ ಸರ್ಕಾರದಲ್ಲಿ? ಈ ಸರ್ಕಾರ ಒಂದು ಜೀವಂತವಾಗಿದೆಯಾ? ಇದಕ್ಕೆ ಸಮರ್ಥನೆ ಮಾಡೋಕ್ಕಂತ ಕೆಲಸನ ಇದು? ನೀವೇನಾದರೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಎನ್ಕ್ವೈರಿ ಮಾಡಿ, ಯಾರು ತಪ್ಪೇ ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲಿ. ಅದು ಮಾಡೋಂಥ ಧೈರ್ಯದ ನಿಮಗೆ ಬದ್ಧತೆ, ರಾಜಕೀಯ ಇಚ್ಛಾಶಕ್ತಿ ನಿಮಗಿಲ್ಲ. ಇದೊಂದು ದಪ್ಪ ಚರ್ಮ ಸರ್ಕಾರ. ಜನರ ಕೋರ್ಟ್ಗೆ ಹೋಗ್ತೀವಿ ನಾವು, ಜನರದ್ದು ಹೇಳ್ತೀವಿ ಸರ್ಕಾರ ಕಳೆದ 3 ವರ್ಷ ಏನು ಮಾಡಿದೆ ಅಂತ. ಕರೋನಾ ಸಂದರ್ಭದಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿದ್ವಿ. ಈಗಾಗಲೇ ಈ ಸರ್ಕಾರ ಮೇಲೆ ನಾವಲ್ಲ, ಮಂತ್ರಿಗಳ ಮೇಲೆ ಆರೋಪ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಲಿ, ರಾಜೀನಾಮೆ ತಗೊಳ್ಳಿ ಮಂತ್ರಿಗಳದ್ದು. ಧೈರ್ಯ ಇದೆ ಸರ್ಕಾರಕ್ಕೆ? ಮುಖ್ಯಮಂತ್ರಿಗಳ ಧೈರ್ಯ ಇದೆಯಾ? ಮೊನ್ನೆವರೆಗೂ ಹೇಳ್ತಾ ಇದ್ರು ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಏನು ಸ್ವಾಮಿ ಯಾಕಾಯ್ತು? ಈಗ ಸಾಮೂಹಿಕ ನಾಯಕತ್ವಕ್ಕೆ ಬರಲ್ಲ ನೀವು? ಹಂಗಾದ್ರೆ ಈಗಾಗಲೇ ಮಾಹಿತಿ ಇದೆ, ನಿಮ್ಮ ಪಕ್ಷದ ಸರ್ಕಾರ 65ಕ್ಕೆ ಇಳಿದಿದೆ. ಅದಕ್ಕೆ ಇದೆಲ್ಲ ನೀವು ಇನ್ನೊಂದು ಏನು 4 ಕಡೆ
ನಮ್ಮ ಸರ್ಕಾರ ಸಾಧನೆಗಳು ಆ? ಜನೋತ್ಸವ ಅಲ್ಲ, ಭ್ರಷ್ಟ ಉತ್ಸವ ಅಂತ ಮಾಡಬೇಕು. ಕ್ಷಮೆ ಉತ್ಸವ ಅಂತ ಮಾಡಬೇಕು. ಕ್ಷಮೆ ಆಗಬೇಕು. ಈ ರಾಜ್ಯ ಜನ ಕ್ಷಮೆ ಕೇಳಬೇಕು. ಯಾಕಂತ ಹೇಳಿದ್ರೆ ಕಳೆದ 3 ವರ್ಷ ಯಾವ ರೀತಿ ನಾವು ತಪ್ಪು ಮಾಡಿದ್ವಿ, ನಮಗೆ ಕ್ಷಮೆ ಕೊಡಬೇಕಂತ ಕ್ಷಮೆ ಉತ್ಸವ ಮಾಡಬೇಕು ಈ ಸರ್ಕಾರ. ಇವ್ರಿಗೆ ಈ ಉತ್ಸವ ಮಾಡೋಂತಹ ಯಾವುದೇ ಒಂದು ಘನ ಕಾರ್ಯ ಈ ಸರ್ಕಾರ ಮಾಡಿಲ್ಲ. ಆದ್ದರಿಂದ ಇವತ್ತು ಏನು ಈಗ ಜನ ಕಷ್ಟದಲ್ಲಿದ್ದಾರೆ ಅವರ ಸಹಕಾರಕ್ಕೆ ಬನ್ನಿ. ಮಳೆ ಬಿದ್ದು ಹಳ್ಳಿಗಳಲ್ಲಿ ಮನೆಗಳು ಬಿದ್ದೋಗಿ ರೈತರು ಕಂಗಾಲಾಗಿದ್ದಾರೆ. ಅವ್ರ ರಕ್ಷಣೆಗೆ ಯಾವುದೇ ಮಂತ್ರಿಗಳು ಹೋಗ್ತಾ ಇಲ್ಲ. ಎಲ್ಲರೂ ಕೂಡ ಕರಪ್ಷನಲ್ಲಿ, ಭ್ರಷ್ಟಾಚಾರದಲ್ಲಿ ತಲ್ಲೀನರಾಗಿದ್ದಾರೆ. ಅದರಿಂದ ಇದೆಲ್ಲ ಆ ಕೆಲಸ ಮಾಡಿ, ಅಭಿವೃದ್ಧಿ ಮಾಡಿ. ಇವತ್ತು ನಾವು ಏನು ತಾವು ಮಾಡಲಿಲ್ಲ ನೀವು ಉತ್ಸವ ಮಾಡಲಿಕ್ಕೆ, ಕ್ಷಮೆ ಉತ್ಸವ ಮಾಡಿದ್ರೆ ಜನ ಅದಕ್ಕೆ ಒಪ್ಕೊಳ್ತಾರೆ. ಯಾವುದು ಹೌದು, ಏನಾದರೂ ಮುನಿರತ್ನ ಅವ್ರಿಗೆ ಬದ್ಧತೆ ಇದ್ರೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿಗೆ ಒಪ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ನಿಮಗೆ ಅಷ್ಟೇ ನಿಮ್ಮ ಮಂತ್ರಿ ಮೇಲೆ ವಿಶ್ವಾಸ ಇದ್ರೆ ನೀವು ವಜಾ ಮಾಡಿ, ಮತ್ತೆ ಮಂತ್ರಿ ಬೇಕಾದ್ರೆ ಮಾಡ್ಬೋದು ಎನ್ಕ್ವೈರಿ ಆದಮೇಲೆ. ಅಷ್ಟು ಧೈರ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತೋರಿಸ್ಲಿ. ದಾಖಲೆ ಸರ್ಕಾರದ ಕೆಲಸ ಇದು, ಅಧಿಕಾರಿಗಳ ಕೆಲಸ ಇದು. ನಮ್ಮ ಹತ್ರ ಏನು ಮಾಹಿತಿ ಸಿಗುತ್ತೆ ನಾವು ಆಸ್ ಆಪೋಸಿಷನ್ ನಾವು ಅದನ್ನು ಹಂಚ್ಕೊಳ್ತೀವಿ. ವಿ ಆರ್ ನಾಟ್ ಡೂಯಿಂಗ್ ಅಡ್ಮಿನಿಸ್ಟ್ರೇಷನ್. ನಾವು ಜನರ ಮಾಹಿತಿ ತಗೊಂಡು ಪಬ್ಲಿಕ್ ಡೊಮೇನ್ ತರ್ತೀವಿ, ಹೋರಾಟ ಮಾಡ್ತೀವಿ, ಬೀದಿಗೆ ಬರ್ತೀವಿ. ಅಲ್ಲ ಸ್ವಾಮಿ, ದಾಖಲೆ ಕೊಟ್ಟು ಪಾಪ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡ. ಏನ್ ಮಾಡಿದ್ರಿ ನೀವು? ಬಿ ರಿಪೋರ್ಟ್ ಹಾಕಿಬಿಟ್ಟು ಈಶ್ವರಪ್ಪ ಹೊಸ ಕೋರ್ಟ್ ಹಾಕೊಂಡು ಕಾಯ್ಕೊಂಡಿದ್ದಾರೆ ಮತ್ತೆ ಮಂತ್ರಿ ಆಗ್ಲಿಕ್ಕೆ. ಇದು ಕೋರ್ಟ್ ಅಲ್ಲ. ಈಗ ನಾವು ನೋಡ್ತೀವಿ, ಈಗ ನಮ್ಮ ಹೋರಾಟ ನಾವು ಮಾಡ್ತೀವಿ. ಕೊನೆಗೂ ಈ ಸರ್ಕಾರಕ್ಕೆ ಏನಾದರೂ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಂತಿಮ ನಮ್ಮ ಪಕ್ಷದ ವತಿಯಿಂದ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ಕುಮಾರಸ್ವಾಮಿಯವರು ಈಗ ಅಧಿಕಾರದಲ್ಲಿ ಇಲ್ಲ. ಆ ಚರ್ಚೆ ಬೇಕಾದ್ರೆ ಆಮೇಲೆ ಮಾಡೋಣ. ಇವತ್ತು ಏನೋ ತಾವೇನು ಕೇಳಿದ್ರಿ, ಅಸೆಂಬ್ಲಿ ಕೌನ್ಸಿಲ್ ಬರ್ತಾ ಇದೆ ಅಲ್ಲ, ಈ ಸರ್ಕಾರ ಬೆಟ್ಟಲ್ಲಿ ಮಾಡೋಂಥ ಕೆಲಸ ನಾವು ಸರ್ಕಾರ ಮಾಡ್ತೀವಿ. ನಾವು ಇದೆಲ್ಲ ವಿಚಾರಗಳನ್ನು ನಾವು ಮುಂದೆ ಬರುವಂಥ ಸದನದಲ್ಲಿ ನಾವು ಇಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಏನಾದರೂ ಬದ್ಧತೆ ಇದ್ದರೆ ಕೂಡಲೇ ಅದರಲ್ಲಿ ಎನ್ಕ್ವೈರಿ ಮಾಡಲಿ, ಅವ್ರು ರಾಜೀನಾಮೆ ತಗೊಳ್ಳಿ, ಇಲ್ಲ ಅವ್ರಿಗೆ ಡಿಸ್ಪ್ಲೇಸ್ ಮಾಡಲಿ. ಜನ ನಿಮ್ಮ ಸರ್ಕಾರದ ಮೇಲೆ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ನಿಮ್ಮೇಲೆ ನಂಬ್ತಾ ಇಲ್ಲ ಜನ. ಇವತ್ತು ಅದಕ್ಕೆ 65ಕ್ಕೆ ಜನ ತಂದಿದ್ದಾರೆ. ಇವತ್ತು ಅವ್ರ ಮಾಹಿತಿ ಇಂಟರ್ನಲ್ ಸರ್ವೆ ಪ್ರಕಾರ ಕೇವಲ 65 ಸೀಟಲ್ಲಿ ಗೆಲ್ತಾರೆ ಬಿಜೆಪಿ. ಅದಕ್ಕೆ ಇದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಸಾಮೂಹಿಕ ನಾಯಕತ್ವಕ್ಕೆ ಬಂದಿದ್ದಾರೆ. ಯಡಿಯೂರಪ್ಪನವ್ರು ಕಣ್ಣೀರು ಹಾಕಿಕೊಂಡು ರಾಜೀನಾಮೆ ಪಡೆದ್ರು. ಯಾವ ಯಡಿಯೂರಪ್ಪನವರು ರಾಜೀನಾಮೆ ಪಡೆದು ಈಗ ಮತ್ತೆ ಅವ್ರು ಗೊತ್ತಾಯಿತು, ಮತ್ತೆ ಅವರು ಆಲ್ ಇಂಡಿಯಾ ಲೆವೆಲಲ್ಲಿ ಕೊಟ್ಟು ಕೇವಲ ಕಣ್ಣು ತಂತ್ರ ಮಾಡ್ತಾ ಇದ್ದಾರೆ. ಜನ ಇದಕ್ಕೆಲ್ಲ ಜನರಿಗೆ ಗೊತ್ತಾಗಿದೆ, ಅರ್ಥ ಆಗಿದೆ. ಈ ಜನರಿಗೆ ಈ ಸರ್ಕಾರ ಬೇಡವಾಗಿದೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವ್ರು ಏನೇ ಮಾಡಲಿ 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ. 340 ಸೀಟ್. ಅವ್ರು ಮುಖ್ಯಮಂತ್ರಿ ಅಲ್ವಲ್ಲ. ಬಸವರಾಜ ಬೊಮ್ಮಾಯಿ ಏನಂತ ನೋಡೋಣ, ಕೇಳೋಣ. ಈಗಾಗಲೇ ನಮ್ಮ ಇಂಟರ್ನಲ್ ಸರ್ವೆ ಪ್ರಕಾರ ಡೆಫಿನೆಟ್ ಆಗಿ ಈಗಾಗಲೇ ನಾವು 135 ಸೀಟ್ಗಳಲ್ಲಿ ಗೆದ್ದಿದ್ದೀವಿ. ಆದರೆ ರಾಹುಲ್ ಗಾಂಧಿಯವರು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ 150ಕ್ಕಿಂತ ಕಡಿಮೆ ಸೀಟ್ ಬರಬಾರ್ದು ಅಂತ. ಅದಕ್ಕೆ ನಾವು ಈಗಾಗಲೇ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆ ಜನರಿಗೆ ಈ ಸರ್ಕಾರ ಬೇಡವಾಗಿದೆ. ಈ ಭ್ರಷ್ಟಾಚಾರ ನೋಡಿ ಅಸಹ್ಯ ಪಡ್ತಾ ಇದ್ದಾರೆ. ಜನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳಿಗೆ, ಕಾಂಗ್ರೆಸ್ ಪಕ್ಷದ ಇತಿಹಾಸಕ್ಕೆ ಓಟ್ ಹಾಕ್ತಾರೆ. ಯಾರು ಕೂಡ ಮುಖಂಡರು ಹೋದರೂ ಕೂಡ ಕಾಂಗ್ರೆಸ್ ಪಕ್ಷ ಜೀರ್ಣ ಮಾಡುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟು ಇತಿಹಾಸದ ಪಕ್ಷ. ಮುನಿಯಪ್ಪನವರು ಯಾವ ಕಾರಣಕ್ಕೆ ಪಕ್ಷ ಬಿಟ್ಟು ಹೋಗಲ್ಲ. ಈಗಾಗಲೇ ಇವತ್ತು ಹೇಳಿದ್ದಾರೆ, ನಾನೊಬ್ಬ ಕಾಂಗ್ರೆಸ್ಸಿನ ಕಟ್ಟ ಕಾರ್ಯಕರ್ತ, ಯಾವ ಕಾರಣಕ್ಕೂ ನಾನು ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಹೇಳೋ ಮಾತು ಈಗಾಗಲೇ ಮುನಿಯಪ್ಪನವರು ಹೇಳಿದ್ದಾರೆ.
ಯಾವ ಕಾರಣಕ್ಕೆ ಮುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ. ತುಂಬಾ ಜನ ಈ ತರ ಹೇಳುವುದಿದ್ದಾರೆ ಸರ್. ಸುಮಾರು ಶಾಸಕರು ಅವ್ರ ಸಂಪರ್ಕದಲ್ಲಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂತಹ ಹಿರಿಯ ಕಾಂಗ್ರೆಸ್ ನಾಯಕರು ಅವ್ರ ಸಂಪರ್ಕದಲ್ಲಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ರವಿ ಸುಬ್ರಹ್ಮಣ್ಯ. ರವಿ ಸುಬ್ರಹ್ಮಣ್ಯ ಅವರು ಅವರ ವಕ್ತಾರೂ ಅಲ್ಲ, ಅವರ ಪಕ್ಷದ ಮಂತ್ರಿ ಕೂಡ ಅಲ್ಲ, ಅಥವಾ ಅವರು ಅಧಿಕಾರದಲ್ಲಿ ಅವರು ಶಾಸಕರಾಗಿದ್ದಾರೆ, ಒಪ್ತೀವಿ ನಾವು. ಆದರೆ ಇವತ್ತು ಹೇಳಿದ್ದಾರೆ, ಇನ್ನು 2 ತಿಂಗಳು ಕಾದು ನೋಡಿ ಎಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹಾಗೂ JDS ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರಂತ ಕಾದು ನೋಡಿ. ಈಗ 135 ಸೀಟ್ ಗೆದ್ದಾಗಿದೆ ಅಂದರೆ 9 ತಿಂಗಳು ಮುಂಚೆನೆ ಡಿಕ್ಲೇರ್ ಮಾಡೋದಕ್ಕೆ ಸಂತೋಷ ಸರ್, ಬೇಸರ ಇಲ್ಲ. ಆದರೆ ಈ 9 ತಿಂಗಳು ಬರೀ 15 ಸೀಟ್ ಮಾತ್ರ ಗೆಲ್ಲಕ್ಕಾಗಲ್ಲ ನಿಮ್ಮನ್ನು. ನಮ್ಮ ಪ್ರಕಾರ 30 ಸೀಟಲ್ಲಿ ನಾವು ಗೆಲ್ಲುವಂತಹ ಎಲ್ಲ ಸೂಚನೆಗಳು ಮಾಹಿತಿಗಳು ನಮ್ಮ ಸರ್ವೆಯಲ್ಲಿ ಬಂದಿದೆ. ಆದರೆ ನಮ್ಮ ಟಾರ್ಗೆಟು 150+ ಅಂತ. ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಇನ್ನು ಈ ಸರ್ಕಾರದ ತಪ್ಪು ನಪ್ಪಗಳು, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಎಲ್ಲ ವಿಚಾರಗಳನ್ನು ಇನ್ನು ಮುಂದಿನ 6 ತಿಂಗಳಲ್ಲಿ ಮನೆಗೆ ಹೇಳ್ತೀವಿ. ಇವ್ರೇನು ತಪ್ಪು ಮಾಡಿದ್ದಾರೆ, ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಇವ್ರ ಅಭಿವೃದ್ಧಿ ಏನೋ ಅಲ್ಲ ಸ್ವಾಮಿ. ಜನರ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಇವರು ಭ್ರಷ್ಟಾಚಾರದ ಅಭಿವೃದ್ಧಿ ಮಾಡೋದ? ಒಂದು ಸ್ವಂತ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ಅಭಿವೃದ್ಧಿ ಎರಡು ಕೂಡ ಆಗಿದೆ ಈ ಸರ್ಕಾರದಲ್ಲಿ, ಜನರ ಅಭಿವೃದ್ಧಿ ಆಗಲಿಲ್ಲ. ಇದು ಸರ್, ಮತ್ತೊಂದು ವಿಚಾರ, ಈ ಪವರ್ ಟಿವಿ ಒಂದು ಸ್ಟಿಂಗ್ ಆಪರೇಷನ್ ಹೋಗ್ತಾರೆ, ಕೆಂಪಲ್ ವಿಚಾರ ಸಂಬಂಧಪಟ್ಟಂತೆ ನಿಮ್ಮ ಅಧ್ಯಕ್ಷರು ಕೂಡ 10% ಕಮಿಷನ್ ತೆಗೆದುಕೊಟ್ಟಿದ್ರು ಮತ್ತು DK ಸುರೇಶ್ ಕೂಡ 3% ಕಮಿಷನ್ ತೆಗೆದುಕೊಟ್ಟಿದ್ರು ಅಂತ ಆ ಸ್ಟಿಂಗ್ ಆಪರೇಷನ್ ಕೆಂಪಲ್ನವರು ನೇರವಾಗಿ ಹೇಳಿದ್ದಾರೆ. ಅವ್ರಿಗೆ ನಾನು ಸದ್ಯಕ್ಕೆ ಅದು ಮಾಹಿತಿ ಇಲ್ಲ. ಈಗ ಸ್ನೇಹಿತರೆ, ಒಂದೇ ಒಂದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, CLP ನಾಯಕರಂತ ಸಿದ್ದರಾಮಯ್ಯನವರ ಸಹೋದರ ರಾಮೇಗೌಡರು ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಅವರ ನೋವನ್ನು ಬಸವಂತ ಶಕ್ತಿ ಕೊಡಲಿ ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಥ್ಯಾಂಕ್ ಯು ವನಂಡ. ಆಗ್ಬೋದು ಸರ್, ಹೊರಡಕ್ಕೆ ಅಪ್ನೆ ಇದೆಯಾ? ಅಲ್ಲ, ನೀವು ಹೇಳೋವರೆಗೂ ಹೋಗಿ. ಥ್ಯಾಂಕ್ ಯು ವನಂಡ. ಕೆಲವು ಟೈಮಲ್ಲಿ ಪ್ರಶ್ನೆ ಕೇಳೋ ಮುಂಚೆ ಹೊರಟ್ಬಿಟ್ಟು